ಬಾರ್ಕೂರು ಕಚ್ಚೂರು ಶ್ರೀ ಮಾಲ್ಯದೇವಿ ದೇವಸ್ಥಾನ ಬಬ್ಬುಸ್ವಾಮಿ ಮೂಲಕ್ಷೇತ್ರದ 4 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ಶುಕ್ರವಾರ ವಿವಿಧ ಬಬ್ಬುಸ್ವಾಮಿ ದೇವಸ್ಥಾನಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆಗೆ ಬಾರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ ಹಾಗೂ ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಧರ್ಮದರ್ಶಿ ಎಚ್ ಧನಂಜಯ ಶೆಟ್ಟಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಾನಾ ಜಿಲ್ಲೆಯಿಂದ ವಾಹನಗಳಲ್ಲಿ ಬಂದ ಹೊರೆಕಾಣಿಕೆಯನ್ನು ಬಾರ್ಕೂರು ಕಲ್ಚಪ್ರದಿಂದ ರಥಬೀದಿ ಮೂಲಕ ದೇಗುಲಕ್ಕೆ ತಲುಪಿಸಲಾಯಿತು. ಕರಾವಳಿ ಸಂಸ್ಕೃತಿಯನ್ನು ಬಿಂಬಿಸುವ ದೈವ ಮತ್ತು ದೇವರ ನಂಬಿಕೆ ಆಚರಣೆ ಚಲಿಸುವ ಸ್ತಬ್ಧಚಿತ್ರ ಸೇರಿದಂತೆ ಅನೇಕ ಟ್ಯಾಬ್ಲೋಗಳು ವಿಶೇಷವಾಗಿ ಗಮನ ಸೆಳೆದವು. ಅಯ್ಯಯ್ಯಪ್ಪನೇ ಉಳ್ಳ ಮೋಸನ ಕೋರಿನ ಕೆರಿಯನ ಕಂಪೌಂಡ್ ಎತ್ತಿನಡೆ ಚುಡಲ್ಲಿ ಕಲ್ಲಡಕಿದೆ ಕೋರಿನ ಜೀವವಂತದೆ ಕೋರಿನ ಮಗುವನ್ನು ಕುದುರ ಪಡೆಯನ್ನು ನಂಡ ಕೋಟೆ ಕಟ್ಟಿದೆ. ಸ್ತಬ್ಧ ಚಿತ್ರ ಅಪ್ಪಿಕಾ ಪುನಃ ಪೊರ್ತುಡು ಕಲ್ಲದಕ್ಕದೆ